ಚಕ್ರವರ್ತಿಯ ಮಗನಾಗಲಿ, ರಾಜನ ಮಗನಾಗಲಿ, ಸಾಮಂತನ ಮಗನಾಗಲಿ, ಧೀಮಂತನ ಮಗನಾಗಲಿ, ಆಳಿನ ಮಗನಾಗಲಿ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಜೀವನದಲ್ಲಿ ಅನಿವಾರ್ಯವಾಗಿ ಬೇಕಾದದ್ದು ಯಾವುದು ಕೇಳಿದ್ರೆ ಅದು ವಿದ್ಯೆ. ವಿದ್ಯೆ ಎನ್ನುವುದು ವಿದ್ಯಾರ್ಥಿಯ ಬದುಕೆನ್ನುವುದು ಬಂಗಾರದ ಜೀವನ ಅಂತ ಹೇಳಿದ್ರು. ವಿದ್ಯಾರ್ಥಿಯ ಜೀವನದಲ್ಲಿ ನಿನ್ನೆ ಏನು ನಾಳೆ ಏನು ಎನ್ನುವಂತಹ ಕಲ್ಪನೆಗಳು ಯೋಚನೆಗಳು ಇರುವುದಿಲ್ಲ. ಅಂತಹ ಬಂಗಾರದ ಜೀವನವನ್ನ ಕಳೆಯುತ್ತಾ ಇದ್ದವರು ನಾವಿದ್ದೇವೆ. ಜೊತೆಗೆ ಸೂರ್ಯವಂಶದಲ್ಲಿ ಶ್ರೇಷ್ಠನಾದಂತಹ ವ್ಯಕ್ತಿಗೆ ಮಗನಾಗಿ ಹುಟ್ಟಬೇಕು ಅಂತಾದ್ರೆ ಎಲ್ಲರಿಗೂ ಯೋಗ ಭಾಗ್ಯ ಇರ್ತದೇನೋ? ಎಲ್ರಿಗೂ ಇರುವುದಿಲ್ಲ. ಆ ವಿಭಾಗದಲ್ಲಿ ಸಂತೋಷ, ನೆಮ್ಮದಿ, ಸಮಾಧಾನ ನನಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆ ಕಡೆಗೆ ಹೊರಟು ನಿಂತವರು ನಾವಿದ್ದೇವೆ. ಹೊರಟು ನಿಂತ ನಿನ್ನಲ್ಲಿ ನಾನು ಮಾತಾಡ್ಲ ಏನಪ್ಪ? ಗೆಳೆಯ ಕಲಿತಾದುದು ಕಲಿತನ ಗೆಳೆಯ ಕಲಿತಾದುದು ಕಲಿತನ ಕಲೆಯ ಓ ಗೆಳೆಯ ಕಲಿತನ ಕಲೆಯ
ಹೇಳ್ಬೇಕು. ಸೂರ್ಯವಂಶ ಈಗ ವಿದ್ಯಾಭ್ಯಾಸದಲ್ಲಿ ಒಟ್ಟಿಗೆ ನಾವು ಹೋದವ್ರು ಗುರುಮಠಕ್ಕೆ. ಹೌದಾ? ಹೌದು ಹೋದದ್ದು ಹೌದು. ಓದದ್ದು ಹೌದು. ನೀ ತಡ ಬಂದೆ, ನಾ ಬೇಗ ಬಂದೆ. ಏಯ್ ಎಂತದ್ದ ಹೌದು, ಗುರುಮಟ್ಟಕ್ಕೆ ಹೋಗಿ ಸೇರಿತ್ತು ಸೇರಿದ್ದು ಒಟ್ಟಿಗೆ. ಒಂದದ್ದು ಬೇಗ ನಾನು. ಮತ್ತೆ ಒಂದಿಷ್ಟು ದಿನ ಕಾಣಲೇ ಇಲ್ಲ, ಬಯಲೋಗಿದೆ. ಈಗ ಗುರುಗಳೇ ಹೇಳಿದ್ರು, ಏನಂತ? ನನ್ನಿಂದ ಆಯ್ತು ಹೋಗು ಅಂದ್ರು. ಹಾ, ಬಹಳ ಬೇಗ ನಾ ಹೇಳಿದೆ 4 ವರ್ಷ ಆಯ್ತಲ್ಲ ಗುರುಗಳೇ ಅಂದೆ. ನಿಂಗ್ ಸಾಕಂದ್ರೆ ಯಾರಿಗೆ ಸಾಕು ಅಂತ ಹೇಳಿದ್ದು ಒಳ್ಳೇದಾಯ್ತು. ಅಲ್ಲ, ಯಾಕೆ ಕೇಳಿದ್ರೆ ನಾ ಹೋಗುದಿಲ್ಲ ಅಂದೆ. ಒಂದು ಕರೆ ಮಾಡಿ, ಒಂದೇ ನೀ ಹೋದೆ, ಇಲ್ಲ ನಾ ಹೋಗ್ತೇನೆ ಅಂತ ಯೋಗ್ಯತೆ ಇಲ್ಲ. ಹೌದು, ಅವರಿಗೆ ಸಾಕಾಯ್ತು. ಹಾಗಾಗಿ ನಾ ಬೇಗ ಬಂದೆ, ನೀ ತಡೆದು ಬಂದೆ. ಈಗ ನೀನು ಸೇರ್ಕೊಂಡಿದ್ದೆ. ಆವತ್ತು ಮನೆ ಹೊಕ್ಕದವ ಮನೆಯಿಂದ ಹೊರಗೆ ಬೀಳಲಿಲ್ಲ. ಯಾಕ? ಬಾ, ಈ ವರ್ಷ ಹೊರಗೆ ಬೀಳುದು ಅಲ್ಲ ಬರ್ಗ ಏನಾಯ್ತು? ಹೆದರಿಕೆ ಹೊರಗೆ ಬೀಳ್ಲಿಕ್ಕೆ ಒಂದು ಜಾಸ್ತಿ. ಹೆದರಿಕೆ? ಯಾರ ಹೆದರಿಕೆ? ಅಲ್ಲ, ಯಾರಾದ್ರೂ ಹೇಳ್ತಾರೆ ಅಂತ. ಹಾಗೆ ಮನೆಯಿಂದ ಹೊರಗೆ ಬಿದ್ರೆ ಗುರುಮಠದಿಂದ ಬೇಗ ಬಂದಿದ್ದೀಯಾ ಅಂತ ಹೇಳ್ತಾರೆ ಅಂತ. ಏನೇ ಇರಲಿ, ಸೂರ್ಯವಂಶದಲ್ಲಿ ಹುಟ್ಟಿಕೊಂಡವರು ನಾವಿದ್ದೇವೆ. ಓ, ಹಿರಿಯರು ಆಳಿದಂತ ಕೀರ್ತಿಗೆ ಮಲಿನತೆ ಬಾರದ ರೀತಿಯಲ್ಲಿ ಕಾಪಾಡ್ಬೇಕು. ನಮ್ಮ ಜೀವನವನ್ನು ನಾವು ಸಾಗಿಸಬೇಕು. ಹೌದಪ್ಪ, ಉಳಿದವರು ಬದುಕುವುದಕ್ಕೂ ನಾವು ಬದುಕುವುದಕ್ಕೂ, ಉಳಿದವರ ಬದುಕಿಗೂ ನಮ್ಮ ಬದುಕಿಗೂ ವ್ಯತ್ಯಾಸ ಉಂಟು. ಜೊತೆಗೆ ನನಗೊಂದು ಆಸೆ. ಗುರುಮಠದಲ್ಲಿ ಈಗಾಗಲೇ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ. ಕಲಿತಾದುದು ಕಲಿತನದ ಕಲೆಯ ಚಕ್ರವರ್ತಿ ಮನೆತನದಲ್ಲಿ ಕ್ಷಾತ್ರಿಯೋಚಿತವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದಂತ ನಾವು ಹೊಡೆದಾಟ, ಸಂಗ್ರಾಮ ಇದಕ್ಕೆಲ್ಲ ಬೇಕಾಗಿ ವಿಶೇಷವಾಗಿ ಅಸ್ತ್ರ ಶಸ್ತ್ರ, ಮಲ್ಲ ಯುದ್ಧ, ಇಂತಹ ಯುದ್ಧಗಳನ್ನೆಲ್ಲ ಅಭ್ಯಾಸ ಮಾಡಿದವನ ಲೋಕಮುಖದಲ್ಲಿ ನಾನು ಪ್ರಚಾರಕ್ಕೆ ಅಥವಾ ನನ್ನ ಯೋಗ್ಯತೆ ಎನ್ನುವುದು ಪ್ರದರ್ಶನಗೊಳ್ಳಬೇಕಿದೆ. ಅದಕ್ಕಿಂತಲೂ ನಿನಗೆ ಬೇಕದು. ಚಕ್ರವರ್ತಿ ಮಗ ಅಲ್ವಾ, ಕಲಿಲೇಬೇಕು. ಖಂಡಿತ ಏನಂತಲ್ಲ, ಕ್ಷಾತ್ರಿಯ ಮಕ್ಕಳನ್ನು ಕಲಿಯುವಂತದ್ದೇ. ನನ್ನ ವಿಕ್ರಮವನ್ನು ಪ್ರದರ್ಶಿಸಬೇಕು. ಚರಣಕ್ಕೆ ಮಣಿಯುತ್ತ ಭೂತರು ನಿನ್ನ ಚರಣಕ್ಕೆ ಮಣಿಯುತ್ತ 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 ಮಣಿದು ಮಣಿದು ಮಣಿದು. ಇನ್ನಾದ್ರೂ ಉದ್ಧಾರ ಆದ್ರೆ ಅಲ್ಲ, ಹೊರಗೆ ಹಾಗೆ ಚರಣಕ್ಕೆ ಮಣಿಯುತ್ತ ಭೂತರು ದಪ್ಪವ ಅರ್ಜುದೊಳಿವರು ನಿನಗಯ್ಯ ಕಪ್ಪ ಅರ್ಜುದೊಳಿವರು ನಿನಗಯ್ಯ ಕಪ್ಪ ಅರ್ಜುದೊಳಿವರು ನಿನಗಯ್ಯ. ಚರಣಗೆ ಮಣಿಯುತ್ತ ಬರು ಮಣಿಯುತ್ತ ಚರಣಗೆ ಮಣಿಯುತ್ತ ಬರು ಮಣಿಯುತ್ತ ಅರ್ಜುದೊಳಿಯವರು ನಿನಗಯ್ಯ ಕಪ್ಪ ಅರ್ಜುದೊಳಿಯವರು ನಿನಗಯ್ಯ.
ವಿಜಯ ವಿಜಯ. ಆತ್ಮೀಯ ನಿಜವಾಗಿ ಹಾ ವಿದ್ಯಾಭ್ಯಾಸವನ್ನು ಮಾಡಿದ್ದು ಹಾ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ ಅಂತ ಹಾಗೆ ಇದ್ರೆ ಏನಾಗ್ತದೆ? ಏನಾಗ್ತದೆ? ನಮ್ಮ ಬುದ್ಧಿ ಅಷ್ಟು ಚುರುಕಾಗಿರುವುದಿಲ್ಲ. ಬುದ್ಧಿ ಅಲ್ಲ, ನಿನ್ನ ಹತ್ರ ಕೇಳ್ತೇನೆ. ಅದು ಯಾವುದೇ ಆಗಲಿ ಹಾ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅಲ್ವಾ? ಈ ಹೊತ್ತಿಗಳು ಕೂತ್ರೆ ಹಾ ಹೀಗೆ ಆಗುದ ಅವಸ್ಥೆ. ಕೆಲಸ ಅದೇ ಓಡುದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹರಿತವಾದಂತಹ ಹಾ ಹತ್ತಿಯನ್ನ ಖಡ್ಗವನ್ನ ಮಾಡಿ ಹೊರೆಯಲಿಕ್ಕೆ ಏನಾಗ್ತದೆ? ತುಕ್ಕಿಡ್ತಾರೆ ಅಲ್ವಾ? ಅದಕ್ಕೆ ಸರಿಯಾಗ್ಬೇಕಾ? ಹಾ ಮತ್ತೆ ಆಚಾರ್ಯ ಕೊಡ್ಬೇಕು ಏ, ಬಾಯಿ ಕಾಸ್ಲಿಕ್ಕೆ. ಹಾ ಹೌದು ಮತ್ತೆ ಹರಿತ ಮಾಡಬೇಕು. ಹೌದು. ಆಗಾಗ ಪ್ರಯೋಜಿಸ್ತಾ ಇರ್ಬೇಕು. ಆವಾಗ ಹರಿತವಾಗಿಯೇ ಇರ್ತದೆ ಅದು. ನಮ್ಮ ಬುದ್ಧಿಯು ಹಾಗೆ ಅಲ್ವೇನು? ಹೌದು. ಹಾ ಆತ್ಮೀಯ, ಓ ನೀ ಹೇಳಿದೆಲ್ಲ ವಿದ್ಯಾಭ್ಯಾಸ ಕಲಿತಾಗಿದೆ, ಪ್ರಯೋಗ ಮಾಡುವುದು ಹೇಗೆ ಅಂತ ಹಾ ಹೆದರುವ ಅಗತ್ಯ ಇಲ್ಲ. ನೀನು ಚಕ್ರವರ್ತಿ ಅಲ್ವಾ? ಎಲ್ಲ ವಿಧಿ ಕಲ್ತವ ನೀನು. ಹಾ ತುರಗವನ್ನು ಪೂಜಿಸು, ಇಳೆಗೆ ಬಿಡು, ಬಿಟ್ರೆ ದಿಗ್ವಿಜಯ ಅಂತ ಹೇಳು. ಹಾ ಎಲ್ಲ ರಾಜ್ಯಕ್ಕೆ ಹೋಗುವ. ಹಾ ಮಲಿತವರ ಮಂಡಿನ ಮೆಟ್ಟಿ ಎತ್ತಿ ಕಪ್ಪ ಕೊಡ್ತಾರೆ. ಹಾ ಸುಮ್ಮನೆ ಇದ್ರೆ ಹಾ ಹೊಡೆಯುದು ಬೇಡ, ಹಾ ನಾವು ಹೊಡೆಯುದು ಬೇಡ, ಅವ್ರು ತಂದು ಹಾಕ್ತಾರೆ, ತಗೊಂಡು ಬರುದು. ಹಾ. ಅವ್ರ ಪ್ರಚಾರ ಆಗುದಿಲ್ವಾ? ಏನಂತ? ಇಂಥವ ಹೀಗೆ ಮಾಡಿದಂತೆ, ಹಾ. ದಿಗ್ವಿಜಯ ಮಾಡಿದಂತೆ ಹೆಸರು ಬರ್ತದೆ, ಹೇಳಿ ಹೋಗುವ. ಅದು ಮಾಡುವ ಅಗತ್ಯ ಉಂಟಾ? ಯಾಕೆ? ಸರಿಯಾದ ಸಮಯಕ್ಕೆ ಸರಿಯಾದ ಸೂಚನೆ. ಹೌದು. ಹಾ ಆರ್ಯಾವರ್ತದ ಚಕ್ರವರ್ತಿ ಇರಿಸಿಕೊಂಡವರು ನಮ್ಮಪ್ಪ. ಹೌದು. ಉಳಿದ ಎಲ್ಲಾ ರಾಜರುಗಳು ನಮ್ಮ ಅಪ್ಪನಿಗೆ ಸಾಮಂತ್ರ. ಹೌದಾ? ಹಾ ಹೌದು. ನಾವೀಗ ದಿಗ್ವಿಜಯ ಮಾಡಬೇಕು ಅಂತಿಲ್ಲ. ಸುಮ್ಮನೆ ಹೋದ್ರೆ ಸಾಕು, ಅವರು ನಮ್ಮ ಹತ್ರ ಹೋರಾಟ ಮಾಡ್ತಾರ. ಇಲ್ಲ, ಪೌರೆ ಕಾಲಿಗೆ ಬೀಳ್ತಾರೆ. ಆದ್ರೂ ಹೇಳಿದ್ದ ನಾನು ಹೇಳಿದ ಅವಕಾಶವೇ ಇಲ್ಲ ಅಂತ ಹೇಳಿದಲ್ಲ. ವಿಕ್ರಮ ಪ್ರದರ್ಶನ ಆಗಬೇಕು ಅಂತಾದ್ರೆ ಹಾ ಮಲೆತವರನ್ನು ಮಣಿಸಬೇಕು. ನಿಮ್ಗೆ ಯಾರು ಮಲ್ತವರೇ ಇಲ್ಲ, ಎಲ್ಲ ನಮ್ಮ ಸಾಮಂತರು ಅಂತ ಆದ್ಮೇಲೆ ಹಾಗಿರೋ ಯಾರಿದ್ದಾರೆ ಮಾರಾಯ? ಅದಕ್ಕಾಗಿ